ಹಾಯ್ ಮಾತೆರೆಗ್ಲ ನಮಸ್ಕಾರ. ಯಾನಿಗೆಲ್ಲ ಮೋಕೆದ ಸನ್ನಿಧ್ ಪೂಜಾರಿ ಪಾತಿರೊಂದುಲ್ಲೆ ಮಸ್ತ್ ಒಂಜಿ ಖುಷಿತ ವಿಷಯ ಬಂಡ ಜಯ ಪೂಜಾರ್ಲಿನ ಉಲ್ಯ ಬಲ್ಲೆಂಗಿರಿ ಬಾಬಾ ಸಾನ್ನಿಧ್ಯದ ಅಪ್ಪೆ ಚಾಮುಂಡೇಶ್ವರಿ ಸಾನ್ನಿಧ್ಯ ಪುನರಾಪಿ ಬ್ರಹ್ಮಶಿಷ್ಟಿದ ಮನ್ನಗ್ ಬೆರಿಪಾಡೊಂದು ಇನ್ನಿತ ದಿನೊಟ್ಟು ಪರಶುರಾಮ ಶಿಷ್ಟಿಗೆ ಮೂರ್ತಾಪಿಂಚಿನ ಒಂಜಿ ಪ್ರಸನ್ನ ಕಾಲಗು ಬತ್ತದ ಮೂರ್ತ ಆತಂಡು. ಕಾಲಕಳ್ಜಿಗೇಡು 23 ವರ್ಷ ಬ್ರಹ್ಮಶಿಷ್ಟಿದ ಮನ್ನಡು ಜಯ ಪೂಜಾರ್ಲು ಆರಾಧನೆ ಮಂತೊಂದು ಬತ್ತಿಂಚನ ಅಪ್ಪೆ ಚಾಮುಂಡೇಶ್ವರಿ ಅಂಚನೆ ಸನ್ಯಾಸಿ ಮಂತ್ರ ದೇವತೆನ ಸಾನ್ನಿಧ್ಯ ಇನಿ ಪುನರಾಪಿ ಬ್ರಹ್ಮಕಲಶದ ಕಜ್ಜೆಗೂ ಮೂರ್ತ ಆದ ಸಲಸಾನ್ನಿಧ್ಯೋಡು ಕಾಡ್ಪೋದು ನಾಡಾದ ಇನಿಕ್ ಕ್ಷೇತ್ರ ಸಾನ್ನಿಧ್ಯ ಆದ ಪಂಜ ಪಕ್ಷಿಗೆರತ ಮನ್ನಡು ಮೂರ್ತಾಪಿಂಚಿನಡೆ ಮುಟ್ಟದ ಪೊರ್ತು ಸಂದರ್ಭಗೂ ಒಲಗಾಪಿಂಚಿನಡೆ ಮುಟ್ಟದ ಒಂಜಿ ಕಟ್ಟು. ಇನ್ನಿತ ದಿನೊಟ್ಟು ಈ ಸಾನ್ನಿಧ್ಯೋಡು ಶುಕ್ರವಾರದ ಸೇವೆಲ ಅಂಚನೆ ದರ್ಶನ ಸೇವೆ ನಡತೊಂದುಂಡು. ನಿಗಲ್ ಮಾತೆರ್ಲ ಬತ್ತದು ನೆಟ್ಟದ ಒಂಜಿ ತೀರ್ಥ ಪ್ರಸಾದವನ್ನು ಕೈಕೊನೊಂದು ಅಪ್ಪೆ ಚಾಮುಂಡೇಶ್ವರಿನಾಲ ಅಂಚನೆ ಸನ್ಯಾಸಿ ಮಂತ್ರದೇವತೆನ ಪುಣ್ಯ ಪ್ರಸಾದ ಮೂರ್ತ ಓಡಿನೊಂದು ಮಾತಾಡಲ್ಲ ವಿನಂತಿ ಮಂತಂದಿಲ್ಲ. ನಮಸ್ಕಾರ. ಐಗಿರಿ ನಂದಿನಿ ನಂದಿತ ಮೋದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ಧಿನಿ ಶೈಲಸುತೆ. దైవం అమ్మే జగతి మూలం అమ్మే ఆదియు అంతం అమ్మే సృష్టికి సారం సర్వం అమ్మే నీకు జన్మనిచ్చి అమ్మే నిన్ను ఒడిలో చేర్చి అమ్మే నిన్ను నీలా పెంచి తల్లయ్యక్కై చల్ల ಶುಕ್ರವಾರ ಸಂದರ್ಭ ನನ್ನನ್ನು ಈ ರೀತಿ ಆವೇಶಭರಿತಲಾಗಿ ಆಹ್ವಾನಿಸಬೇಕಾದ ಕಾರಣ ಅಮ್ಮ ನಿಮ್ಮ ಭಕ್ತರು ನಿಮ್ಮನ್ನು ನೋಡಬೇಕಾಗಿ ಸಂತೋಷದಿಂದ ಕಾಣಬೇಕಾಗಿ ನಿಮ್ಮೊಂದು ಕಾಲಗಳಿಗೆ ಮತ್ತೆ ಕೊಡುವಂತ ಆಸೆಯಿಂದ ಆ ಆಸೆನ ಉಲ್ಲಂಘನೆ ಬಂದಾಗ ಸಂಸಾರ ಭಕ್ತಿಯರ ಕಷ್ಟ ನಷ್ಟ ಉತ್ತರ ಅನರ್ಮಿತ ಏಕಲ್ಲಕ್ಕ ಲಕ್ಕ ಅಪ್ಪಲಕ್ಕ ಸತ್ಯ ಅಪ್ಪ ಚಾಮುಂಡೇಶ್ವರನ ಕಾಲಗಳಿಗೆ ಆರು ಕೊಟ್ಟು 6 ಮಂದಿ ಗಂಡ ಬರ್ತದೆ ಬರ್ತದೆ ನಂಬಿಕೆ ಎಂಬನ್ನು ಕೊಡ್ತು ಅನರ್ಮಿತ ರಕ್ಷಣೆ ಅದು ಕುಳಿಯ ಬಂದು ಸಂಸಾರಿತ ಭಕ್ತಿ ಇರ್ತದೆ ಮತ್ತು ನನ್ನ ಆಯ್ಕೆ ಅಪ್ಪ ಹಾಗೆ ಈ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಲವಾಗಿರುವಂತಹ ಶಿಲಾಬಿಂಬದಲ್ಲಿ ನಾನು ಆವೇಶಭರಿತರಾಗಿ ವಿಷಯವನ್ನು ತೀರ್ಮಾನಕ್ಕೆ ಕೊಡಲಿಲ್ಲ. ಈ ಸಂದರ್ಭದಲ್ಲಿ ಮತ್ತೆ ತಾಯಿ ಬರ್ತಾಳೆ, ಅವರಿಗೆ ಬೇಕಾದಂತ ವಿಚಾರವನ್ನು ಭಕ್ತರಿಗೆ ಹಂಚಿಕೊಡ್ತೇನೆ ಅನ್ನುವಂತಹ ಭಯಭಕ್ತಿ ಬಂದು ಶರಣಾಗತಿಯನ್ನು ಹೊಂದಿದಂತ ಭಕ್ತರು ಅಲ್ಲ ಭಕ್ತ. ಬ್ರಹ್ಮಶಿಕ್ಷೆಯಲ್ಲಿ ಆರಾಧಿಸಿಕೊಂಡು ಬಂದಂತ ಜಗನ್ಮಾತೆ ನಾನು. ಭಕ್ತರು ನನಗೆ ಅತಿ ಪ್ರಿಯರಾಗಿ ಪ್ರಥಮ ಸೇವೆಯನ್ನು ಕೊಡಬೇಕು, ತಾಯಿಯ ನಿತ್ಯ ಅನುಗ್ರಹವನ್ನು ಪಡೆಯಬೇಕು ಅಂತ ತೀರ್ಮಾನಿಸಿಕೊಂಡು ಬಂದಿದ್ದಾರೆ. ಅದೇ ಪ್ರಕಾರ ಪೂಜೆ ಕೊಟ್ಟವರು ಈ ಸಂದರ್ಭದಲ್ಲಿ ನನ್ನ ಮಕ್ಕಳು ಈ ಸ್ತರದಲ್ಲಿ ಇಲ್ಲ. ಹಾಗಿರುವಾಗ ಇಲ್ಲ ಅಂತ ತೀರ್ಮಾನ ಇಲ್ಲ. ನಾನು ಬಾಲಿ ರೂಪದಲ್ಲಿ ಬಂದು ಪಂಚಮಭೂತದಲ್ಲಿ ಭಕ್ತನ ಲೀನವಾಗಿ ಅವರಿಗೆ ಬೇಕು ಬೇಕಾದಂತ ತೀರ್ಮಾನವನ್ನು ಕೊಡಬೇಕು ಅಲ್ಲ ಭಕ್ತ. ಇನ್ನು ಮುಂದಕ್ಕೆ ಏನು ಎಂಬಂತ ಪ್ರಶ್ನಾರ್ಥಕ ಚಿಂತೆಯನ್ನು ನಾನು ಉತ್ತರ ರೂಪವಾಗಿ ಭಕ್ತ ತೀರ್ಮಾನಿಸ್ತೇನೆ ಅಲ್ಲ ಭಕ್ತ. ವಿಚಾರಗಳೇನು ಬೇರೆ ಏನಾದರೂ ವಿಚಾರ ಉಂಟಾ? ಶಕ್ತಿಯನ್ನು ಆವೇಶಭರಿತಲಾಗಿ ಮಾಡಿದ್ದೇನೆ. ವಿಚಾರ ಗೋಚರಿಸಿಕೊ, ಯಾರು ಏನೆಂಬುದನ್ನು ವಿಚಾರವನ್ನು ಕೊಡಬೇಕು ಅಲ್ಲ ಮತ್ತೆ ವಿಚಾರಿಸಿಕೊ. ಯಾವ
ಇಷ್ಟರ ತನಕ ನೀನು ಆವೇಶಭರಿತರಾಗಿ ಅಡಕವಾಗಿರುವಂತಹ ಶಕ್ತಿಯನ್ನು ಪ್ರಕಟವಾಗಿಸಿ ಕೊಟ್ಟಿದ್ದೇನೆ. 33 ಕೋಟಿ ದೇವತೆ ಅಂಶವನ್ನು ಪಡೆದಂತ ಶಕ್ತಿ ಚಾಮುಂಡೇಶ್ವರಿ ನಾನು. ಮೈಸೂರು ಬೆಟ್ಟದಲ್ಲಿ ಐತಿಹಾಸಿಕ ನವರಾತ್ರಿ ಸೇವೆಯನ್ನು ಜಗತ್ತಿಗೆ ಭಕ್ತ ಗಳಿಸಿಕೊಟ್ಟವರು ನಾನು. ಐರಾವತದಿಂದ ಅಂಬಾರಿಯನ್ನು ಹೇರಿ ನಾನು ಭಕ್ತ ಸ್ವರ್ಣಪೀಠದಲ್ಲಿ ಭಕ್ತ ವಿರಾಜಮಾನರಾಗಿರುವಂತ ರಾಜ ಮನೆತನದಲ್ಲಿ ವಾಸವಾಗಿರುವಂತ ಶಕ್ತಿ ಚಾಮುಂಡೇಶ್ವರಿ 18 ಭುಜದಿಂದ ದುಷ್ಟ ಮೈಸೂರು ವಧಿಸಿದಂತ ಜಗನ್ಮಾತೆ ನಾನು. ಯಾರು ಹೇಳು ಭಕ್ತ? ಕೇವಲ ಭಕ್ತ ನಿನ್ನ ನಾಮವನ್ನು ಭಕ್ತ ವಿಚಾರಿಸಿಕೊ. ಮುಂದೆ ಉಳಿದ ಭಾಗವನ್ನು ನಾನು ಗೋಚರ ಮಾಡಿಕೊಡ್ತೇನೆ ಭಕ್ತ. ಕುಟುಂಬಕ್ಕೆ ಆಧಾರಿತವಾಗುವಂತ ಮಾರಿ ಮಮ್ಮಾಯ ಮೂರು ಗುಡಿಯಲ್ಲಿ ವಿರಾಜಮಾನರಾಗಿರುವಂತಹ ಕಾಪು ಕ್ಷೇತ್ರದಲ್ಲಿ ಪಲ್ಲಿಪಡುಪ ಕ್ಷೇತ್ರವನ್ನು ಒಂದು ನಾರಿಕೇಲವನ್ನು ಬಿಸಿಟ್ಟು ಮುಸಲ್ಮಾನ ಕುಟುಂಬವನ್ನು ದೂರಪಡಿಸಿದಂತ ಮಹಾಮಾಯಿ ನಾನು. ವಿಚಾರ ಪ್ರಕಾರ ಯಾರು ಹೇಳು? ನನಗೆ ಗೋಚರ ಉಂಟು. ನನ್ನ ತೀರ್ಮಾನ ಪ್ರಕಾರ ಭಕ್ತ ನಾನು ಕೂಡ ಶಕ್ತಿ, ನೀನು ಕೂಡ ಶಕ್ತಿ. ನೀನು ಯಾರೆಂಬುದನ್ನು ಭಕ್ತ ಒಂದು ನಾಮತೆಯನ್ನು ವಿಚಾರಿಸಿಕೊ. ಯಾರು ನೀನು? ಯಾರು ವಿಚಾರ ಪ್ರಕಾರ ಹೇಳು. ಬಾಯಿ ಬೀಳದಿದ್ದರೆ ಬಾಯಿ ಬಿಡಿಸ್ತೇನೆ ನಾನು. ಯಾರು ಹೇಳು? ಯಾರು ನೀನು? ಬಾಯಿ ಬಿಡದ ಶಕ್ತಿ ಅಲ್ಲ, ಹಾ ಬಾಯಿ ಬಿಡುವ ಶಕ್ತಿ. ಹಾಗಾದ್ರೆ ಭಕ್ತ ವಿಚಾರವನ್ನು ಹೇಳು. ಯಾರು ನೀನು? ಸಂಸಾರಕ್ಕೆ ಸಂಬಂಧಿಸಿದ ಶಕ್ತಿ ಅಲ್ಲ. ಹಾಗಲಿ ಭಕ್ತಿಯಿಂದ ಪ್ರಕಟವಾಗಿರುವಂತ ಶಕ್ತಿ ನೀನು. ಕುಟುಂಬ ಸಂಸಾರಕ್ಕೆ ಸಂಬಂಧಿಸಿದ ನಾನು ಮಹಾಮಾಯಿ ಶಕ್ತಿಯಾಗಿದ್ದೇನೆ. ಜನ್ಮ ಕೊಟ್ಟ ದಾತನಿಗೆ ಭಕ್ತ ಆವೇಶಭರಿತರಾಗಿರುವಂತ ಶಕ್ತಿಯೇ ನೀನು. ಒಂದು ರೂಪದಲ್ಲಿ ಭಕ್ತ ಜನ್ಮ ಕೊಟ್ಟಂತ ಭಕ್ತ ದಾತನಿಗೆ ಆವೇಶಭರಿತವಾದಂತ ಅವನ ದೇಹ ಅಂತ್ಯ ಆದ ನಂತರ ನಿನಗೆ ತೀರ್ಮಾನ ಪ್ರಕಾರ ಗೋಚರ ಬಂತು. ಸಂಸಾರ ಇದನ್ನು ಭಕ್ತ ತಿರಸ್ಕಾರ ಮಾಡ್ತಾರೆ. ಪ್ರೇತ ಎಂಬಂತ ಭಕ್ತ ವಿಚಾರವನ್ನು ಕೊಡ್ತಾರೆ. ಇನ್ನಿತರ ದುಷ್ಟಶಕ್ತಿ ಎಂಬಂತ ಭಕ್ತ ಗೋಚರವನ್ನು ಕೊಡ್ತಾರೆ. ಇನ್ನು ಮುಂದಕ್ಕೆ ಈ ಸ್ಥಳದಲ್ಲಿ ಬಿಡುವಂತ ಬಾಯಿಯನ್ನು ಬಿಡಿಸಿಕೊಟ್ಟಿದ್ದೇನೆ. ಗರ್ಭಗುಂಡ ನಿರ್ಮಾಣ ಮಾಡಿ ನಿತ್ಯ ಪೂಜೆಯನ್ನು ಮಾಡಿಸುವಂತ ಆ ಭಾಗ್ಯವನ್ನು ನಾನು ಶಕ್ತಿ ಚಾಮುಂಡೇಶ್ವರಿ ಕೊಡ್ತೀನಿ. ಭಯಬೇಡ. ವಿಚಾರ ಗೋಚಾರ ಏನು? ಇನ್ನು ಮುಂದೆ ಈ ಮಗುವಿಗೆ ದೋಷ ಕೊಡದೆ ನೀನು ಆವೇಶಭರಿತರಾಗಿ ಸಂಸಾರದಲ್ಲಿ ಭಕ್ತ ಬಂದು ನಾನು ಇಂಥದೇ ಶಕ್ತಿ, ನನಗೆ ಆರಾಧನೆ ಬೇಕು, ನನಗೆ ಈ ರೀತಿಯ ಪೂಜೆ ಪುರಸ್ಕಾರ ಬೇಕು ಎಂಬುದನ್ನು ಸಂಸಾರವನ್ನು ಒಡಗೂಡಿಕೊಂಡು ವಿಚಾರ ಕೊಡಬೇಕು. ನೀನು ಏನು ಅಷ್ಟು ಸಾಕ? ಕೊಡಬಹುದಾ? ಸಂಸಾರ ನಂಬುದಿಲ್ಲ. ಸಂಸಾರ ನಂಬುವಂತ ಭಕ್ತ ವ್ಯಕ್ತಿಗಳೇ ಭಕ್ತ ನಂಬದಿದ್ದರೆ ನಂಬಿಸುವಂತ ತೀರ್ಮಾನ. ಮಾರಿ ಮಮ್ಮಯ್ಯ ಚಂಡಿ ಚಾಮುಂಡಿ ಜ್ವಾಲಿನಿ ಮಾಲಿ ರುದ್ರಕಾಲಿ ಭದ್ರಕಾಲಿ ಸ್ಮಶಾನಕಾಲಿಯಾಗಿ ನೆರಳಿಂತ ಶಕ್ತಿ ಚಾಮುಂಡೇಶ್ವರಿ ನಾನು. ಶುಂಭನಾಗಲಿ ಶಂಭುವಾಗಲಿ ಯಾರನ್ನು ಬಿಡುವಂತ ಶಕ್ತಿ ದೇವತೆ ನಾನಲ್ಲ ಭಕ್ತ. ಇಂತಹ ಪರಿಪೂರ್ಣವಾಗಿರುವಂತಹ ಶಕ್ತಿಗೆ ಅನ್ಯ ನಾಮಧೇಯ ಇಡಬಾರದು, ಅಪಾರ್ಥ ನಾಮಕ್ಕೆ ಕಾರಣೀಭೂತರಾಗಬಾರದು. ಇನ್ನು ಮುಂದಕ್ಕೆ ಈ ಸ್ಥಳದಿಂದ ನೀನು ಮಹಾಮಾಯಿಯಾಗಿ ಮೆರೆದು ಸಂಸಾರವನ್ನು ರಕ್ಷಣೆ ಮಾಡು. ಮಹಾಮಾಯಿಯಾಗಿ ಮೆರೆದು ಸಂಸಾರ ರಕ್ಷಣೆ ಮಾಡು. ಮಹಾಮಾಯಿಯಾಗಿ ಮೆರೆದು ಸಂಸಾರ ರಕ್ಷಣೆ ಮಾಡು. ತೀರ್ಥಗಳು ಹಿಂದೆ ಯಾನು ಜಯ ಪೂಜಾರಿ ಪಂಡದು ಅಂಚನೆ ಯಾನು ಬಾಲ್ಯದಿಂಚಿ ಎಂಕ್ ಅಪ್ಪ ಚಾಮುಂಡೇಶ್ವರನ ಆವೇಶ ಉಂಡು. ಅವಿನ ಯಾನು ಐಕೋಸ್ಕರ ಯಾನು ಜನಸೇವೆ ಮಲ್ಪರಿಗೋಸ್ಕರ ಸರ್ವ ತ್ಯಾಗ ಮಲ್ತದ್ದು ಸನ್ಯಾಸಿ ರೂಪವನ್ನು ಧಾರಣೆ ಮಲ್ತಂದು ಅಂಚನೆ ಮಹಾರಾಷ್ಟ್ರಕ್ಕೆ ಹೋದು ಅಲ್ಪ ಯಾನು 23 ಕಾಲ ತನಕ ಸೇವೆನ ಮಲ್ತೆ ಅಲ್ಪಿನ ಹಲವೆ ಭಕ್ತನ ಕಷ್ಟವನ್ನು ಕೆಲವು ರೂಪದ ಪರಿಹಾರ ಮಲ್ತೇರಪ್ಪೆ. ಅಂಚನೆ ನನ್ನ ನಿಮಿತ್ತ ಪರವಾದ ಯಾನು ಪರಶುರಾಮ ಕ್ಷೇತ್ರ ಬರ್ತದೆ ಮುಲ್ಪಲ ಭಕ್ತರ ಕಷ್ಟವನ್ನು ಪರಿಹಾರ ಮಲ್ಪಡು ಪನ್ಪಿನ ಅಪ್ಪೆನ ಒಂದು ತೀರ್ಮಾನ ಎತ್ತೇನೆ, ಆದೇಶ ಎತ್ತೇನೆ. ಅಂಚನೆ ಈ ಜಾಗ ಬರ್ತದೆ ಯಾನು ಸನ್ಯಾಸಿ ಮಂತ್ರದೇವತಲ್ಲ ಅಪ್ಪ ಚಾಮುಂಡೇಶ್ವರಲ ಒಂಜಿ ಹರಿಪಾದೆ ಮನ್ನಡು ಶ್ರೀಹರಿನ ಸಮಕ್ಷ ಹರಿಪಾದೆ ಮನ್ನಡು ಏನು ದೇವಿಯನ್ನು ಸ್ಥಾಪನೆ ಮಲ್ತೊಂದು ಸಿರಿ ಸಿಂಗಾರದ ನೇಮಾಂಡು ಅಂಚೆನೆ ಇನ್ನು ಶುಕ್ರವಾರದ ಸೇವೆಲ ದೇವರ ಮಲ್ಪೇರು ಅಂಚೆನೆ ಭಕ್ತಾದಿಲು ಬೈದೇರು ನನ್ನ ಮಿತ್ತಿಗಳ ಅಂಚೆನೆ ಕಷ್ಟಡು ಬತ್ತಿನಗಳಿಗೆ ಅಪ್ಪನ ಸಿರಿಮುಡಿಗಂಧ ಪ್ರಸಾದನ ಕೊಡ್ದು ಅಕನ ಇಷ್ಟಾರ್ಥ ಪೂರ್ಣ ಮಲ್ಪೋಡು ಪನ್ಪಿನ ಎನ್ನ ಆಸೆ ಅವೇ ಎನ್ನ ಧ್ಯೇಯ ನನ್ನ ಮಿತ್ತಿಗಳ ಅಂಚೆನೆ ನನ್ನ ನಡುಟು ಏಪಲ ಓರಡು ಬತ್ತಿನಗಳಿಗೆ ಪ್ರಶ್ನೆ ಮುಖ್ಯನವಾದ ಯಾನು ಗೋಚಾರ ಕೊರ್ಪೆ ಮಾತ್ರೆಗಳ ಎಡ್ಡೆ ಆವಡು ಪನ್ಪಿನ ಅಪ್ಪೆ ಚಾಮುಂಡೇಶ್ವರನ ಅಪ್ಪೆ ಸನ್ಯಾಸಿ ಮಂತ್ರದೇವತನ ಪಾದ ಬತ್ತದು ನಿಖಲೆ ಮಾತ್ರೆಯಲ್ಲಿ ಅನ್ನ ಸೋಲ್ಮೇಲೆ